ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದಲ್ಲಿ ಕರ್ನಾಟಕ ಗೃಹ ಮಂಡಳಿಯ ಮೇಲ್ವಿಚಾರಣೆಯಲ್ಲಿ ಸುಮಾರು 1,90,00,000 ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಹೆಚ್ಚುವರಿ ಕೊಠಡಿಗಳು ಮತ್ತು ಪ್ರಯೋಗಾಲಯದ ನೂತನ ಕಟ್ಟಡವನ್ನು ಕಾಪು ಶಾಸಕ ಲಾಲಾಜಿ ಆರ್ ಮೆಂಡನ್ ಉದ್ಘಾಟಿಸಿದರು. ಈ ಸಂದರ್ಭ ಅವರು ಮಾತನಾಡಿ, ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ರಾಷ್ಟ್ರೀಯ ಶಿಕ್ಷಣ ನೀತಿಯು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಪೂರಕವಾಗಿದೆ. ಇದರಿಂದ ಎಲ್ಲರಿಗೂ ಸಮಾನ ಶಿಕ್ಷಣ ಸೌಲಭ್ಯ ದೊರಕಲಿದೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ನಗರ ಪ್ರದೇಶದ ವಿದ್ಯಾರ್ಥಿಗಳಿಗೆ ಸಮಾನಾಂತರವಾಗಿ ಬೆಳೆಯಲು ರಾಷ್ಟ್ರೀಯ ಶಿಕ್ಷಣ ನೀತಿಯು ಅನುಕೂಲವಾಗಲಿದೆ ಎಂದು ಹೇಳಿದರು. ಮಾಡಿಕೊಂಡು ಆ ಥರದ ಒಂದು ಶಿಕ್ಷಣ ಸಿಗ್ತದೆ ಇರ್ತದೆ. ಹಾಗಾಗಿ ಪರಿವರ್ತನೆ ಜಗತ್ತಿಗೆ ಆಗಬೇಕಿದ್ರೆ ಏನೆಲ್ಲ ಹೊಸ ಹೊಸ ಅನ್ವೇಷಣೆಗಳು ಬರ್ತದೆ ಅದನ್ನು ಕೂಡ ನಾವು ಬಂದಾಗ ನಮಗೆ C++ ಕೊಟ್ಟು ಆಗ ನಾವು ಸ್ವಲ್ಪ ನಾವೆಲ್ಲ ವಿದ್ಯಾರ್ಥಿಗಳು ಕೂಡ ಮನಸ್ಸಲ್ಲಿ ಇರಬೇಕು. ನಮಗೆ ಕೊರೋನಾ ಪಾಸ್ ಎಂಬ ಒಂದು ಡಿಗ್ರಿ ಸರ್ಟಿಫಿಕೇಟ್ ಬೇಡ. ಅದಕ್ಕಾಗಿ ಏನಾದರೂ ಮಾಡಿ ಒಳ್ಳೆಯ ಶಿಕ್ಷಣ ಪಡ್ಕೊಂಡು ನಾವು ದೇರ್ಗಡೆ ಆಗಬೇಕು. ಆ ಹಿನ್ನೆಲೆಯಲ್ಲಿ ಸರ್ಕಾರ ಸ್ವಲ್ಪ ಮಟ್ಟಿನ ಕೊರೋನಾದ ನಿಬಂಧನೆ ಇದ್ದರೂ ಕೂಡ ಎಕ್ಸಾಮನ್ನು ಕೂಡ ಮಾಡ್ತಾ ಇದೆ. ಫಸ್ಟ್ ಇಯರ್ ಸೆಕೆಂಡ್ ಇಯರ್ಗೆ ಈಗಾಗಲೇ ತೇರ್ಗಡೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಅದೇ ಒಂದು ಅಸ್ತ್ರ ಆಗಬಾರ್ದು. ಕೊರೋನಾ ಇದ್ದಷ್ಟು ಕಾಲ ನಮಗೆ ಬರ್ತಾ ಇರಲಿ ಅಥವಾ ನಮಗೆ ಧರ್ಮಕ್ಕೆ ಮುಂದಿನ ತರಗತಿಗೆ ಹೋಗಿ ಸಿಗ್ತಾ ಅಂತೇಳಿ ಕೂಡ ಮನಸ್ಸಲ್ಲಿ ಬೇಡ. ಆದರೆ ವಿದ್ಯಾರ್ಥಿಗಳಿಗೆ ನಾವು ಕಲಿಕೆಯಲ್ಲಿ ಪ್ರಬುದ್ಧರಾಗಬೇಕು. ಸ್ವಲ್ಪ ನಮ್ಮಲ್ಲಿ ಕೂಡ ಅಂಥ ಒಂದು ವಿದ್ವತ್ ಇದ್ದರೆ ಮಾತ್ರ ನಮಗೆ ಮುಂದಿನ ದಿನಗಳಲ್ಲಿ ಅವಕಾಶ ಇರ್ತದೆ.